ನಿಮ್ಮ ಮುಖ ಎಷ್ಟು ಡಲ್ ಆಗಿದ್ರೂ ಕೂಡ ಕೇವಲ 10 ನಿಮಿಷದಲ್ಲಿ ಪಳಪಳ ಹೊಳೆಯೋ ಥರ ಆಗಬೇಕಾ? ಹಾಗಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ. ನಿಮ್ಮ ಮುಖ ತುಂಬ ಡಲ್ ಆಗಿದೆ ಅಂತ ಬೇಜಾರಾಗ್ತಾ ಇದೆಯಾ? ಕೇವಲ 10 ನಿಮಿಷದಲ್ಲಿ ನಿಮ್ಮ ಮುಖ ಗ್ಲೋ ಆಗಬೇಕಾ? ಅದು ಯಾವುದೇ ಥರದ ಫೇಶಿಯಲ್ ಮಾಡ್ಕೊಳ್ಳೋದೆ, ಬ್ಯೂಟಿ ಪಾರ್ಲರ್ಗೆ ಹೋಗೋದು ಅಥವಾ ಯಾವುದೇ ಕ್ರೀಮ್ಗಳನ್ನು ಹಚ್ಕೊಳ್ಳೋದೆ. ಏನು ಮಾಡ್ಬೋದು? ತುಂಬಾ ಸಿಂಪಲ್ ಆಗಿರುವಂಥ ಒಂದು ಅದ್ಭುತವಾಗಿರುವಂಥ ಟಿಪ್ಸನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದು ನನ್ನ ನನ್ನ ತುಂಬ ಫೇವ್ರೇಟ್ ಟಿಪ್ಸ್. ಯಾಕಂತಂದರೆ ಇದರಲ್ಲಿ ಇನ್ಸ್ಟೆಂಟ್ ರಿಸಲ್ಟ್ ಸಿಗುತ್ತೆ ಮತ್ತು ತುಂಬ ಸಿಂಪಲ್ಗಳು, ತುಂಬ ಸುಲಭ ಕೂಡ ಮಾಡೋದಕ್ಕೆ. ಯಾವ ಥರ ಏನು ಮಾಡ್ಬೋದು ಅಂತಂದರೆ, ಮೊದಲಿಗೆ ನೀವು ಹೊರಗಡೆ ಎಲ್ಲಾದರೂ ಹೋಗಿ ಬರ್ತೀರಾ ಅಥವಾ ಮನೆಯಲ್ಲೇ ಇರ್ತೀರಾ ಅಂತ ಅಂದ್ಕೊಳ್ಳಿ. ಫಸ್ಟ್ ಸ್ಟೆಪ್ ಏನು ಅಂತಂದರೆ, ಮುಖನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಯಾವುದಾದ್ರೂ ಮೈಲ್ಡ್ ಆಗಿರುವಂಥ ಫೇಸ್ ವಾಶನ್ನು ಉಪಯೋಗ ಮಾಡಿನೇ ಮುಖನ ತೊಳ್ಕೊಬೇಕು. ನಾನು ಯಾಕೆ ಎಲ್ಲ ವಿಡಿಯೋದಲ್ಲಿ ಫೇಸ್ ವಾಶ್ ಅಂತಲೇ ಹೇಳ್ತೀನಿ ಅಂತ ಅಂದ್ಕೊಂಡ್ರೆ, ಸೋಪನ್ನು ಮುಖಕ್ಕೆ ಹಾಕಬಾರ್ದು. ತುಂಬ ಸರಿ ಹೇಳಿದ್ದೀನಿ, ಸೋಪಿಂದ ನಮ್ಮ ಸ್ಕಿನ್ ಇದೆಲ್ಲ ರಫ್ ಆಗುತ್ತೆ. ಮುಖದ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ಯಾವುದಾದ್ರೂ ಮೈಲ್ಡ್ ಆಗಿರುವಂತಹ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂತಹ ಫೇಸ್ ವಾಶನ್ನು ನೀವು ಉಪಯೋಗ ಮಾಡಿ. ನಿಮಗೆ ಬೇಕಾದ್ರೆ ಒಂದು ಬೆಸ್ಟ್ ಫೇಸ್ ವಾಶ್ದು ನಾನು ಲಿಂಕ್ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಇದನ್ನ ನಾನು ಉಪಯೋಗ ಮಾಡ್ತೀನಿ, ನನ್ನ ಮಗಳಿಗೆ ಕೂಡ ಉಪಯೋಗ ಮಾಡ್ತೀನಿ. ಅಂದರೆ ನನ್ನ ಮಗಳಿಗೆ ಅಂದರೆ ಒಂದು 13 ವರ್ಷದ ನಂತರದ ಮಕ್ಕಳಿಗೆ ಕೂಡ ಇದನ್ನ ಉಪಯೋಗ ಮಾಡ್ಬೋದು. ಇದರಿಂದ ಸ್ಕಿನ್ ಕ್ಲಿಯರ್ ಆಗುತ್ತೆ ಮತ್ತು ತುಂಬ ಮೈಲ್ಡ್ ಆಗಿದೆ. ಇನ್ನೊಂದು ಏನು ಅಂತಂದರೆ, ಪಿಂಪಲ್ಸ್ ಎಲ್ಲ ಬೀಳುತ್ತಲ್ವ, ಅದಕ್ಕೆ ಕೂಡ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ನೀವು ಕೇಳಿರ್ತೀರಾ, ಸೆಟಫಿಲ್ ಅವ್ರದ್ದು ಫೇಸ್ ವಾಶ್ ಬರುತ್ತೆ, ಅಂದರೆ ಸೆನ್ಸಿಟಿವ್ ಮತ್ತು ಎಲ್ಲ ಟೈಪ್ ಸ್ಕಿನ್ಗೆ. ಅದನ್ನ ನಾನು ಉಪಯೋಗ ಮಾಡುವಂಥದ್ದು. ಅದರ ಲಿಂಕ್ ಹಾಕಿರ್ತೇನೆ. ಅಥವಾ ನಿಮಗೆ ಯಾವುದಾದ್ರೂ ಬೆಸ್ಟ್ ಅನ್ನುವಂಥದ್ದನ್ನು ನೀವು ಅಂದರೆ ಪರ್ಚೇಸ್ ಮಾಡ್ಕೊಂಡು ಉಪಯೋಗ ಮಾಡ್ಬೋದು. ಮುಖನ ಕ್ಲೀನಾಗಿ ತೊಳ್ಕೊಳ್ಳಿ. ಅದಾದ ನಂತರ ಅಂದರೆ ಫೇಸ್ ವಾಶನ್ನು ಉಪಯೋಗ ಮಾಡಿಕೊಂಡು 1 ನಿಮಿಷ ಕ್ಲೀನಾಗಿ ಅದ ನಂತರ ಮಸಾಜ್ ಮಾಡೋ ಥರ ಮಾಡಿ ಮುಖನ ತೊಳ್ಕೊಂಬೇಡಿ. ಅದಾದ ನಂತರ ಮುಖನ ಒರೆಸಿ 1 ಅಥವಾ 2 ಐಸ್ ಕ್ಯೂಬನ್ನು ಒಂದು ಕ್ಲೀನಾಗಿರುವಂಥ ಕರ್ಚಿಪ್ ಅದಕ್ಕೆ ಇಟ್ಬಿಟ್ಟು ಅದರಲ್ಲಿ ಫೋಲ್ಡ್ ಮಾಡಿಕೊಂಡು ಆ ಐಸ್ ಕ್ಯೂಬಿಂದ ಮುಖಕ್ಕೆ ಕ್ಲೀನಾಗಿ 1-2 ನಿಮಿಷ ಮಸಾಜ್ ಮಾಡ್ಕೋಬೇಕು. ಎಲ್ಲ ಕಡೆ ಇಲ್ಲಿ ಎಲ್ಲ ಕಡೆ ಮಸಾಜ್ ಮಾಡ್ಕೋಬೇಕು. ಐಸ್ ಕ್ಯೂಬನ್ನು ಕ್ಲೀನಾಗಿರುವಂಥ ಬಟ್ಟೆಗೆ ಸುತ್ತಬಿಟ್ಟು ಅದರಿಂದ ನೀಟಾಗಿ ಮಸಾಜ್ ಮಾಡಬೇಕು. ಯಾಕೆ ಐಸ್ ಕ್ಯೂಬ್ ಬ್ಲಡ್ ಸರ್ಕ್ಯುಲೇಷನನ್ನು ಚೆನ್ನಾಗಿ ಮಾಡುತ್ತೆ ಮುಖದಲ್ಲಿರುವಂಥ. ಅದರಿಂದ ನಿಮ್ಮ ಮುಖ ಗ್ಲೋ ಆಗುತ್ತೆ. ಮತ್ತು ಓಪನ್ ಪೋರ್ಸ್ ಅಂತ ಹೇಳ್ತಾರಲ್ವ, ಕೆಲವರಿಗೆ ಈ ಮೊಡವೆಗಳೆಲ್ಲ ಆಗಿ ಮಾರ್ಗಗಳು ಉಳಿದಿರುತ್ತೆ, ಅದು ಕೂಡ ಕ್ಲಿಯರ್ ಆಗುತ್ತೆ. ಸ್ಕಿನ್ನನ್ನು ಟೈಟನ್ ಮಾಡುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡುತ್ತೆ. ಅದರಿಂದ ಮುಖನ ಗ್ಲೋ ಆಗೋ ಥರ ಮಾಡುತ್ತೆ. ಇದು ಫಸ್ಟ್ 2 ನಿಮಿಷ ಅಥವಾ 3 ನಿಮಿಷ ಐಸ್ ಕ್ಯೂಬಿಂದ ನೀಟಾಗಿ ಮುಖಕ್ಕೆ ಮಸಾಜ್ ಮಾಡುವಂಥದ್ದು. ಅದಾದ ನಂತರ ಹಾಗೆಯೇ ಡ್ರೈ ಆಗಲಿಕ್ಕೆ ಬಿಟ್ಬೇಡಿ. ಒಂದು ಫೇಸ್ ಪ್ಯಾಕನ್ನು ಹೇಳ್ತೀನಿ, ತುಂಬಾ ಸಿಂಪಲ್ ಆಗಿರುವಂಥದ್ದು. ಇದನ್ನ ಮಾಡಲಿಕ್ಕೆ ಸ್ವಲ್ಪ ಕಡಲೆ ಹಿಟ್ಟು, ಒಂದು ಸ್ವಲ್ಪ ಮೊಸರು, ನಿಮ್ಮದು ತುಂಬ ಆಯಿಲಿ ಸ್ಕಿನ್ ಆದರೆ ಮೊಸರು ಬೇಡ, ಹಾಲು ಹಾಕಿ ಅಥವಾ ನೀರು ಹಾಕಿ. ಅದಾದ ನಂತರ ಒಂದು ಅರ್ಧ ಚಮಚದಷ್ಟು ಜೇನುತುಪ್ಪ, ಸ್ವಲ್ಪ ಅರಿಶಿಣ ಪುಡಿ ಹಾಕ್ಬೋದು. ಕೆಲವರಿಗೆ ಅರಿಶಿಣ ಪುಡಿ ಸ್ಕಿನ್ಗೆ ಅಲರ್ಜಿ ಆಗುತ್ತೆ, ಅಂಥವ್ರು ಉಪಯೋಗ ಮಾಡಬೇಡಿ. ಇದರಲ್ಲೂ ಒಂದು ಕಸ್ತೂರಿ ಮಂಜಲ್ ಅಂತ ಬರುತ್ತೆ, ಅದು ಪ್ಯೂರಾಗಿ ನಾವು ಸ್ಕಿನ್ನಿಗೆ ಉಪಯೋಗ ಮಾಡಲಿಕ್ಕೇ ಇರುವಂಥದ್ದು. ಅದು ಪ್ಯೂರಾಗಿರುವಂಥದ್ದಿದ್ರೆ ಮಾತ್ರ ಉಪಯೋಗ ಮಾಡಿ, ಇಲ್ಲದಿದ್ದರೆ ನಾರ್ಮಲ್ ಆಗಿರುವಂಥ ಅಡುಗೆಗೆ ಬಳಸುವಂಥ ಅರಿಶಿಣ ಸ್ವಲ್ಪ ಪ್ಯೂರ್ ಆಗಿರುವಂಥದ್ದನ್ನೇ ನೋಡ್ಕೊಳ್ಳಿ. ಯಾಕಂತಂದರೆ ತುಂಬ ಕಲಬೆರಕೆ ಬರುತ್ತೆ ಮುಖಕ್ಕೆ ಅಪ್ಲೈ ಮಾಡಲಿಕ್ಕೆ. ಅಥವಾ ನಾವು ಇರುವಾಗ ಏನಂತಂದರೆ, ತುಂಬ ಕ್ಲೀನಾಗಿರುವಂಥ, ತುಂಬ ಪ್ಯೂರ್ ಆಗಿರುವಂಥ ಪ್ರಾಡಕ್ಟ್ಗಳನ್ನೇ ಉಪಯೋಗ ಮಾಡಿದರೆ ಒಳ್ಳೆಯದು. ಚಿಟಿಕೆಯಷ್ಟು ಅರಿಶಿಣ ಹಾಕಿ, ಕಡಲೆ ಹಿಟ್ಟು ಕಲಸೋಕ್ಕೆ ಮೊಸರು ಅಥವಾ ಹಾಲು ಅಥವಾ ನೀರು ಓಕೆ, ಅರ್ಧ ಚಮಚದಷ್ಟು ಜೇನುತುಪ್ಪ, ಚಿಟಿಕೆ ಅರಿಶಿಣ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಕೊಂಡು 10 ನಿಮಿಷ ಬಿಟ್ಬಿಡಿ. 10 ನಿಮಿಷಕ್ಕಿಂತ ಜಾಸ್ತಿ ಬೇಡ, 10 ನಿಮಿಷ ಸಾಕು. ಬಿಟ್ಟು ಕ್ಲೀನಾಗಿ ಉಗುರು ಬೆಚ್ಚಗಿನ ನೀರಿನ ಮುಖನ ತೊಳಿಬೇಕು. ತೊಳ್ಕೊಳ್ಳುವಾಗ ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಳಿ. ಸ್ಕ್ರಬ್ ಅಂತಂದರೆ ನಿಧಾನಕ್ಕೆ ಉಜ್ಕೊಂಡು ಮಸಾಜ್ ಮಾಡಿಕೊಂಡು ತೊಳ್ಕೊಳ್ಳುವಂಥದ್ದು. ಯಾಕೆ ಸ್ಕ್ರಬ್ ಮಾಡೋದು ಅಂತಂದರೆ, ಡೆಡ್ ಸ್ಕಿನ್ ಎಲ್ಲ ಹೊರಟೋಗುತ್ತೆ, ಸ್ಕಿನ್ ಕ್ಲಿಯರ್ ಆಗುತ್ತೆ, ಬ್ರೈಟ್ ಆಗುತ್ತೆ, ವೈಟ್ ಆಗುತ್ತೆ, ಗ್ಲೋ ಆಗುತ್ತೆ. ನಿಧಾನಕ್ಕೆ ಸ್ಕ್ರಬ್ ಮಾಡಿಕೊಂಡು ಮುಖದ ಎಲ್ಲ ಕಡೆ ಕುತ್ತಿಗೆ ಭಾಗಕ್ಕೂ ಹಾಕ್ಬೋದು, ಕೈಗಳಿಗೆ ಕೂಡ ಹಚ್ಕೊಂಡು ಅದಾದ ನಂತರ ಸ್ಕ್ರಬ್ ಮಾಡಿ, ಅಂದರೆ 10 ನಿಮಿಷ ಬಿಟ್ಟು ಸ್ಕ್ರಬ್ ಮಾಡಿ ತೊಳೆಯುವಾಗನೇ ನೀಟಾಗಿ 1-2 ನಿಮಿಷ ಸ್ಕ್ರಬ್ ಮಾಡಿ ತೊಳೆಯುವಂಥದ್ದು. ಮುಖ ಸೂಪರ್ ಗ್ಲೋ ಆಗುತ್ತೆ. ಇದು ಉಳಿಬೇಕು ಅಂತಂದರೆ ಯಾವುದಾದ್ರೂ ಒಳ್ಳೆಯ ಮಾಯ್ಶ್ಚರೈಸರನ್ನು ಮುಖ ತೊಳೆದು ಡ್ರೈ ಮಾಡಿ ಒಣಗಿಸಿ ಆದ ನಂತರ ನೀವು ಹಚ್ಕೋಬೇಕು.
ಅಲೋವೆರಾ ಜೆಲ್ ಇರುತ್ತಲ್ವ, ಅದಾದರೂ ಇವಾಗಿನ ಸಮ್ಮರ್ ಟೈಮಲ್ಲಿ ಅಂದರೆ ಸೆಕೆಗಾಲದಲ್ಲಿ ಆದಷ್ಟು ನೀವು ಅಲೋವೆರಾ ಜೆಲ್ಲನ್ನು ಮಾಯಿಶ್ಚರೈಸರ್ ಥರ ಹಚ್ಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ. ಸ್ಕಿನ್ ಕೂಲ್ ಆಗುತ್ತೆ, ಬ್ರೈಟ್ ಆಗುತ್ತೆ, ಗ್ಲೋ ಕೂಡ ಆಗುತ್ತೆ. ಮುಖಕ್ಕೆ ಹಚ್ಕೊಳ್ಳುವಂಥ ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ಲನ್ನೇ ಉಪಯೋಗ ಮಾಡ್ಕೊಳ್ಳಿ. ಅದರದ್ದು ಲಿಂಕ್ ಬೇಕಾದರೂ ನಾನು ಹಾಕಿರ್ತೇನೆ, ಈ ವಿಡಿಯೋದಲ್ಲಿ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ಇನ್ನೊಂದು ಏನು ಅಂತಂದರೆ, ಅಲೋವೆರಾ ಜೆಲ್ ಬೇಡ ಅಂತಂದರೆ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಯಾವುದಾದ್ರೂ ಮಾಯಿಶ್ಚರೈಸರನ್ನು ಅಪ್ಲೈ ಮಾಡಿ, ಹಚ್ಬಿಟ್ಟು ಬಿಟ್ಬಿಡಿ. 7 ದಿನ ಅಂದರೆ 1 ವಾರ ಮಾಡಿ ನೋಡಿ. ಖಂಡಿತವಾಗ್ಲೂ ನಿಮಗೆ ರೇಡಿಯಂಟ್ ಆಗಿ ಅಥವಾ ಸಿಕ್ಕಾಪಟ್ಟೆ ಸ್ಕಿನ್ ತುಂಬ ಗ್ಲೋ ಆಗಿಲ್ಲದಿದ್ದರೆ ಆಮೇಲೆ ಹೇಳಿ, ನಿಮಗೆ ರಿಸಲ್ಟಿಂದ ಎಕ್ಸೈಟ್ ಆಗುತ್ತೆ. ಖಂಡಿತವಾಗ್ಲೂ ನಿಮ್ಗೆ ಇದರಲ್ಲಿ ರಿಸಲ್ಟ್ ಸಿಕ್ಕಿದ್ರೆ ನನಗೆ ಕಮೆಂಟ್ ಮಾಡಿ. ನಿಮಗೆ ಸ್ಕಿನ್ ಕೇರ್ ಬಗ್ಗೆ ಏನೇನಾದರೂ ಡೌಟ್ ಇದ್ದರೆ, ಬ್ಯೂಟಿ ಥೆರಪಿ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೊಂದು ಏನು ಅಂತಂದರೆ, ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನಾನು ನೆಕ್ಸ್ಟ್ ಹಾಕೋದು ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡೋದೇ ನೋಡ್ಕೋಬೋದು. ಹಾಗೆಯೇ ಸ್ಕಿನ್ ಕೇರ್ ಬಗ್ಗೆ ನಿಮ್ಗೆ ಇನ್ನಷ್ಟು ಮಾಹಿತಿ ಇದ್ರೆ ಅದನ್ನು ಕೂಡ ನನ್ನ ಜೊತೆ ಹಂಚ್ಕೊಳ್ಳೋದಕ್ಕೆ ಮರೆಯಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ. ಅದ್ಭುತವಾಗಿ ವರ್ಕ್ ಆಗುವಂಥ, ಒಂದು ಎಫೆಕ್ಟಿವ್ ಆಗುವಂಥ, ಇನ್ಸ್ಟೆಂಟ್ ಆಗಿ ಸ್ಕಿನ್ ಗ್ಲೋ ಆಗಲಿಕ್ಕೆ, ಮುಖ ಗ್ಲೋ ಆಗಲಿಕ್ಕೆ ಟಿಪ್ಸ್ ಹೇಳಿದ್ದೀನಿ. ಈ ಟಿಪ್ಸ್ ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ, ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.